ತುರುವೇಕೆರೆಯ ಕಲ್ಲೂರು ಕೆರೆಯಲ್ಲಿ ನೀರಿನ ರಭಸಕ್ಕೆ ಸಿಲುಕಿ ಇಬ್ಬರು ವ್ಯಕ್ತಿಗಳು ನೀರು ಪಾಲಾಗಿರುವ ಘಟನೆ ಶನಿವಾರ ರಾತ್ರಿ ಜರುಗಿದೆ. ಕೈಕಾಲು ತೊಳೆಯಲು ನೀರಿಗೆ ಇಳಿದ ಸಮಯದಲ್ಲಿ ಈ ಘಟನೆ ಸಂಭವಿಸಿದೆ. ನೀರು ಪಾಲಾದ ವ್ಯಕ್ತಿಗಳನ್ನು ಕಲ್ಲೂರು ಗ್ರಾಮದ 28 ವರ್ಷದ ನಟರಾಜು ಹಾಗೂ 45 ವರ್ಷದ ಹನುಮಂತಪ್ಪ ಎಂದು ಗುರುತಿಸಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸಿಎಸ್ಪುರ ಪೊಲೀಸರು ಭೇಟಿ ನೀಡಿ ನೀರಿನಲ್ಲಿ ಕೊಚ್ಚಿ ಹೋಗಿರುವ ವ್ಯಕ್ತಿಗಳ ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಘಟನಾ ಸ್ಥಳಕ್ಕೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪನವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಜೊತೆಗೆ ಜಿಲ್ಲಾಡಳಿತ ನೀರಿನಲ್ಲಿ ಮುಳುಗಡೆಗೊಂಡಿರುವಂತಹ ವ್ಯಕ್ತಿಗಳ ಕುಟುಂಬಸ್ಥರಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ವಿತರಣೆ ಮಾಡುವ ಜೊತೆಗೆ ಅತಿ ತುರ್ತಾಗಿ ಮುಳುಗಡೆಗೊಂಡಿರುವ ವ್ಯಕ್ತಿಗಳ ಪತ್ತೆ ಕಾರ್ಯಕ್ಕೆ ಮುಂದಾಗುವಂತೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಬಿ ಆರತಿ, ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್ ಹಾಗೂ ಕಂದಾಯ ನಿರೀಕ್ಷಕ ರಾಜಶೇಖರ್, ಗ್ರಾಮ ಲೆಕ್ಕಾಧಿಕಾರಿ ಶಶಿಕುಮಾರ್, ಸಿಎಸ್ಪುರ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಬಿಡ್ತಿದ್ದಂಗೆ ಅಲ್ಲಿಗೆ ಹೋಗಾರ 3 ಜನ ನೋಡಕ್ಕೆ, ಅಲ್ಲಿ ಮೇಲೆ ನೋಡಕ್ ಹೋಗಾರ. ಚಪ್ಪಲಿ ಹಾಕೋಣ ಬಿಡ ಅಲ್ಲ ಅಬ್ಬಿ ಇದು ಹಾಕೋಣ ಬಿಡ ಅಂಗಡಿಯಲ್ಲಿ ಏನೋ ಯಾವ ಮುಟ್ಟಕ್ಕೆ ಹೋಗ್ಬೇಡ್ರಿ. ಜೀವಂತ ಮಣ್ಣೋಡ್ಸಿದ್ ನೀರು ನಿಲ್ತದ, ಕಾಂಕ್ರೀಟ್ ಮಾಡೋದಕ್ಕೆ ಏನು ಬಂದಿಲ್ಲ. ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಆ ಕಡೆ ಈ ಕಡೆ ಕಾಂಕ್ರೀಟ್ ಮಾಡ್ತದೆ, ಬುದ್ಧಿನೇ ಎಮ್ಮೆಲ್ಲೆ ಮೊದಲೇ ಬುದ್ಧಿ ನಿನ್ಗೆ ಅದಕ್ಕಿಂತ ಬುದ್ಧಿ ಇರೋದು. ಕಾಂಕ್ರೀಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ರಾತ್ರಿ ನೀರು ಮಂಡಿ ಬುದ್ಧಿ ಯಾರು ಹೋಗ್ತಾಯಿದ್ರು, ಯಾರು ಬಂದು ಅಲ್ಲಿ ಕುಸ್ತು ಮತ್ತೆ ಹಿಂಗೆ ಕೊಚ್ಕೊಂಡು ಹೋಯ್ತಾರೆ. ಮಾಡ್ಸೋ ಬೇಗ, ಏನು ಕಷ್ಟನ. ಎನ್ನಾರು ನೀರು ದುಡ್ಡು ಬರೀ ಬಿಲ್ ಬರ್ಕೈತೀರಪ್ಪ ನೀವು, ಅದಾರ ಮಾಡೋಕ್ಕಾಗಲ್ಲ. ಏನು ಗೌಡ್ರು ಬ್ಯಾರಿಕೇಡ್ ಹಾಕಿದ್ವಿ ಸರ್. ಆ ಕಡೆ ಬನ್ನಿ, ಕೂಲಿ ಬರ್ತಿದ್ದೀವಿ ನಮ್ಮ ಕಾಂಪ್ಲೇಂಟ್ಸಿ 3 ಲಕ್ಷ ನೀವು ಸರ್ಕಾರಕ್ಕೆ ಆ ರೀತಿಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆಕಮೆಂಡ್ ಮಾಡಿ. ತುಂಬ ಬಡವರು ಇನ್ನೂ ಒಳ್ಳೇದೇ ಮೇಡಮ್ ಅವರೇ. ಅವರು ಕೂಲಿ ಮಾಡಿ ಉಂಟು, ಇಲ್ಲ ಅಂದ್ರೆ ಇಲ್ಲ. ಅವರು ಅವನಿಂದಲೇ ಸಾಕ್ತಾ ಇದ್ದು, ನಟ ಅನ್ನೋದಿಂದಲೇ. ಅದರಿಂದ ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್. ಒಬ್ರು ಆಚಾರ ಸಮುದಾಯ ಅದೇ ಕಣ ಆಜಾತಿನ ಬಿಡುತ್ತೆ ಒಟ್ಟಿಗೆ. ನೀವೇನಲ್ಲಿ ಹೋಗ್ಕಾಯ್ತು ಆಗಲ್ಲಲ್ವ, ಬೇರೆ ಇಲ್ಲೇ ಸಾಕು. ಅದೊಂದು ಸ್ವಲ್ಪ ಮಾಡಿ ಅಲ್ಲ.